ಪಶ್ಚಿಮ ಘಟ್ಟದ ತಪ್ಪಲಿನ ದಟ್ಟಾರಣ್ಯದ ನಡುವೆ ಇರುವ ತಿಂಗಳೆಗರಡಿಯಲ್ಲಿ ಅಪರೂಪದ ನೇಮೋತ್ಸವ ನಡೆಯಿತು. ಈ ಕ್ಷೇತ್ರದಲ್ಲಿ ನಡೆಯುವ ಮಹಾಶಿವರಾಯ ಕೋಲ ಒಂದು ಅಪರೂಪದ ಆಚರಣೆ. ಕರಾವಳಿಯಲ್ಲಿ ನಾನಾ ಬಗೆಯ ದೈವಗಳ ಆರಾಧನೆ ಇದ್ದರೂ ಶಿವರಾಯ ದೈವದ ಮಹೋತ್ಸವ ಸಂಸ್ಕೃತಿ ಪ್ರಿಯರಿಗೆ ನಿಜಕ್ಕೂ ಒಂದು ಹಬ್ಬ. ಕಳೆದ 62 ವರ್ಷಗಳಿಂದ ದೈವದ ಆರಾಧನೆ ಜೊತೆಗೆ ಈ ಕ್ಷೇತ್ರದಲ್ಲಿ ಸಾಹಿತ್ಯೋತ್ಸವವನ್ನ ಕೂಡ ನಡೆಸಿಕೊಂಡು ಬರಲಾಗುತ್ತಿದೆ. ಬ್ರಹ್ಮ ಬೈದರ್ಕಳ ನೇಮ ನಡೆದ ನಂತರ ಶಿವರಾಯ ದೈವದ ನೇಮ ಜರುಗುತ್ತೆ. ಗುಡಿಯಿಂದ ಕೋಲ ನಡೆಯುವ ಸ್ಥಳದವರೆಗೂ ಶಿವರಾಯ ದೈವದ ಅಬ್ಬರದ ಪ್ರವೇಶ ಭಕ್ತರಿಗೆ ರೋಮಾಂಚನ ಉಂಟು ಮಾಡುತ್ತೆ. ಬೆಳ್ಳಿಯ ಕಿರೀಟ, ಮೀಸೆ ತೊಟ್ಟು ಕೆಂಪು ಮುಖದ ಈ ದೈವ ನಡುರಾತ್ರಿ ಅಬ್ಬರದ ಓಲಗದ ನಡುವೆ ಪ್ರವೇಶಿಸುವುದನ್ನ ಕಾಣಲು ಸಾವಿರಾರು ಜನ ಸೇರ್ತಾರೆ. ಬೈದರ್ಲು ಮತ್ತು ಶಿವರಾಯ ದೈವದ ಮುಖಾಮುಖಿ ಸನ್ನಿವೇಶ ಬಹಳ ಅಪರೂಪದಾಗಿದೆ. ಪ್ರಕೃತಿಯ ಮಡಿಲಲ್ಲಿರುವ ಈ ಕ್ಷೇತ್ರ ಧರ್ಮ ಮತ್ತು ಕಲೆ ಎರಡಕ್ಕೂ ಆಶ್ರಯವನ್ನ ನೀಡಿದೆ. ಈ ಕ್ಷೇತ್ರದ ಹೆಗ್ಗಡೆಯವರಾದ ತಿಂಗಳೆ ವಿಕ್ರಮಾರ್ಜುನ ಅವರು ನೇಮೋತ್ಸವದ ನೇತೃತ್ವ ವಹಿಸಿದರು. ಶಿವರಾಯ ದೈವದ ನೇಮದ ಬಳಿಕ ಗೆಂಡೆ ಸೇವೆ ಹಾಗೂ ಶಿವರಾಯ ದೈವದ ರಂಗಪೂಜೆ, ಬಲಿಪೂಜೆಗಳು ಜರುಗಿದವು.